ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ಸಿಡಿಎಫ್ ಎಂಬಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಆರಂಭಿಸುವ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪುತ್ತೂರು ತಾಲೂಕು ಬನ್ನೂರು ಗ್ರಾಮದ ಸಿಡಿಎಫ್ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಆರಂಭಿಸಲು ರಾಜ್ಯ ಸರ್ಕಾರ ಈಗಾಗಲೇ ಅನುಮತಿ ನೀಡಿದೆ. ಬಜೆಟ್ನಲ್ಲಿ ಮುಖ್ಯಮಂತ್ರಿಯವರು ಈ ಕುರಿತು ಘೋಷಣೆಯನ್ನು ಕೂಡ ಮಾಡಿರುತ್ತಾರೆ. ಈ ಮೂಲಕ ಜನರ ಹಲವು ವರ್ಷದ ಕನಸು ಶಾಸಕರಾದ ಅಶೋಕ್ ಕುಮಾರ್ ರೈಯವರಿಂದ ನನಸಾಗುವ ಹಂತದಲ್ಲಿದೆ. ಇದಕ್ಕೆ ಸಹಕಾರ ಪೂರಕವಾಗಿ 300 ಹಾಸಿಗೆಗಳ ಆಸ್ಪತ್ರೆಗಳು ಸಿಡಿಎಫ್ನಲ್ಲಿ ಆರಂಭಿಸಲು ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಬೇಕಾದ ಮೂಲಸೌಕರ್ಯ ವ್ಯವಸ್ಥೆಗಳು ಸಿಡಿಎಫ್ನಲ್ಲಿ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಒತ್ತು ನೀಡುವ ಉದ್ದೇಶದಿಂದ ಪೇಟೆ ಪ್ರದೇಶವನ್ನು ಬಿಟ್ಟು ಗ್ರಾಮೀಣ ಭಾಗದಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ. ಗ್ರಾಮದ ಜನರಿಗೆ ಅವಕಾಶ ಆಗುವಂತೆ ಈ ಭಾಗದಲ್ಲಿ 4 ಕಡೆ ರಸ್ತೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ವ್ಯವಸ್ಥೆ ಕೂಡ ಇದೆ. 2016ರಲ್ಲಿ ಆಗಿನ ಕಾಂಗ್ರೆಸ್ ಶಾಸಕಿ ಶಕುಂತಲಾ ಶೆಟ್ಟಿ ಅವರ ಅವಧಿಯಲ್ಲಿ 40 ಎಕರೆ ಜಾಗವನ್ನು ಮೆಡಿಕಲ್ ಕಾಲೇಜಿಗೆ ನಿಗದಿ ಮಾಡಲಾಗಿತ್ತು. ನಂತರ ಬಂದ ಶಾಸಕ ಸಂಜೀವ ಮಠಂದೂರು ಅವರು ಇದನ್ನು ಸೀ ಫುಡ್ ಅಂದರೆ ಒಣ ಮೀನಿನ ಘಟಕ ತಯಾರಿಸುವ ಘಟಕ ಮಾಡಲು ಪ್ರಯತ್ನ ಮಾಡಿದ್ದರು. ಇದಕ್ಕೆ ಎಲ್ಲೆಡೆಯಿಂದ ಭಾರಿ ವಿರೋಧ ವ್ಯಕ್ತವಾದ ಕಾರಣ ಈ ಯೋಜನೆಯನ್ನು ಕೈಬಿಡಲಾಯಿತು. ನಂತರ ಶಾಸಕರಾದ ಅಶೋಕ್ ಕುಮಾರ್ ರೈಯವರು ಮೆಡಿಕಲ್ ಕಾಲೇಜಿನ ಕನಸಿಗೆ ಪುನರ್ಜನ್ಮ ಕೊಡುವ ಕೆಲಸವನ್ನು ಮಾಡಲಾಯಿತು. ಶಾಸಕ ಅಶೋಕ್ ಕುಮಾರ್ ರೈಯವರು ಇದರ ಹಿಂದೆ 100% ಶ್ರಮ ಹಾಕಿ ಸರ್ಕಾರದ ಮಟ್ಟದಲ್ಲಿ ಸತತವಾಗಿ ಪ್ರಯತ್ನ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಖುದ್ದು ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಘೋಷಣೆಯನ್ನು ಕೂಡ ಮಾಡಿರುತ್ತಾರೆ. ಅಲ್ಲದೆ ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಡೆದ ಅಶೋಕ ಜನಮನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಕೂಡ ನಾವು ಮೆಡಿಕಲ್ ಕಾಲೇಜನ್ನು ಮಾಡುತ್ತೇವೆ ಎಂಬ ಘೋಷಣೆಯನ್ನು ಕೂಡ ಮಾಡಿರುತ್ತಾರೆ. ಕಾಲೇಜಿನ ಕಾರ್ಯ ಆರಂಭಿಸಬೇಕಾದರೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಪುತ್ತೂರಿಗೆ ಬಂದು ಈ ಎಲ್ಲ ಕಾರ್ಯಕ್ರಮಕ್ಕೆ ಪೂರಕವಾಗಿ ಬಜೆಟ್ನಲ್ಲಿ ಕೂಡ ಮೊದಲ ಬಾರಿಗೆ ಸಚಿವ ಸಂಪುಟದ ಸಭೆಯನ್ನು ಪುತ್ತೂರು ಆಸ್ಪತ್ರೆ ಸುಮಾರು 180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು ಬನ್ನೂರಿನಲ್ಲಿ ನಡೆಸಲು ತಿಳಿಸಿರುತ್ತಾರೆ. ಈ ಕೆಲವೊಂದು ವಿಘ್ನ ಸಂತೋಷಗಳು ವಿನಾಕಾರಣ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸಿಡಿಎಫ್ನಲ್ಲಿ ಆಗಲು ಪುತ್ತೂರು ಆಸುಪಾಸಿನಲ್ಲಿ ಕೂಡ ವ್ಯವಸ್ಥೆ ಆಗಲು ಪುತ್ತೂರು ಆಸುಪಾಸಿನ ತಾಲೂಕಿನಲ್ಲಿ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಆದರೆ ಅಭಿವೃದ್ಧಿಯನ್ನು ಸಹಿಸದ ಕೆಲವರು ತಪ್ಪು ಮಾಹಿತಿ ನೀಡಿ ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಜನಜಾಗೃತಿ ಮಾಡುವ ಕಾರ್ಯಕ್ರಮ ಕೂಡ ಆರಂಭಿಸಲಿದ್ದೇವೆ. ಜೊತೆಗೆ ಸಿಡಿಎಫ್ನಲ್ಲಿ ಆಯುಷ್ ಕಾಲೇಜು ಕೂಡ ಬರುವ ಸಾಧ್ಯತೆ ಇದೆ ಎಂದು ಈಗಾಗಲೇ ತಿಳಿದು ಬಂದಿದೆ. ಅದಕ್ಕೆ ಕೂಡ ಒಂದು 5 ಎಕರೆ ಜಾಗವನ್ನು ಮೀಸಲಾಡುವುದು ಇಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ತಿಳಿದು ಬಂದಿದೆ. ಅಶೋಕ್ ಕುಮಾರ್ ಜಾಗ ಪರಿಸ್ಥಿತಿಯನ್ನು ತಿಳಿಸಲು ವ್ಯಕ್ತಪಡಿಸುತ್ತೇವೆ. ನಾವೀಗ ಸರ್ BJPಯವರು ಹೇಳಿದ್ದಕ್ಕೆ ಅಂತ ನಾವು ಅದಕ್ಕೆ ಟಾರ್ಗೆಟ್ ಮಾಡುವ ಪ್ರಸ್ತಾಪಗಳು ನಮ್ಮಲ್ಲಿಲ್ಲ. ನಾವು ಒಂದು ಸ್ಪಷ್ಟನೆ ಹೇಳುವಂಥದ್ದು, ನಮಗೆ ಸಿಡಿಎಫ್ನಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಗ್ರಾಮಾಂತರ ಪ್ರದೇಶಗಳಲ್ಲಿ. ಯಾಕೆಂದರೆ ಅಲ್ಲ, ಮೆಡಿಕಲ್ ಕಾಲೇಜ್ ಜೊತೆಗೆ ಆಸ್ಪತ್ರೆ ಕೂಡ ನಮಗೆ ಅಲ್ಲಿ ಬೇಕಾಗಿರೋದು. ಯಾಕೆಂದರೆ ಗ್ರಾಮಾಂತರ ಪ್ರದೇಶ, ಈಗ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಇರ್ಬೋದು, ಬನ್ನೂರು ಗ್ರಾಮ ಪಂಚಾಯತ್ ಇರ್ಬೋದು, ಆ ಕಡೆಯಿಂದ ಪೆರ್ನೆ, ಕೆದಿಲ ಈ ಭಾಗದಲ್ಲಿ ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೂಡ ಇಲ್ಲಿಕ್ಕಿಂತ ಹೆಚ್ಚು ಅಲ್ಲಿ ಜಾಗ ಈಗಾಗಲೇ ಕಾಯ್ದಿರಿಸಿದ ಕಾರಣ ನಮಗೆ ಅಲ್ಲಿ ಕೂಡ ಡೆವಲಪ್ ಮಾಡುವ ಇನ್ನೊಂದು ಸಿಟಿ ಆಗುವ ಚಾನ್ಸಸ್ ಇರ್ತದೆ ನಮ್ಮೊಂದು ಆಲೋಚನೆ. ಸೀ ಫುಡ್ಡು ಅಂತ ಇಲ್ಲಿ ಸಾರ್ವಜನಿಕ ಇದರಲ್ಲಿ ಆಗುವುದಿಲ್ಲ ಅಂತ ನಮ್ಮ ಆಲೋಚನೆ. ಅದು ಮೊದಲೇ ಬಿಟ್ಟದ್ದು. ಸೀ ಫುಡ್ ಅಂದರೆ ಒಂದು ಕಂಪನಿಯವರಿಗೆ ಕೊಡುವಂಥದ್ದು. ಇದು ಮೆಡಿಕಲ್ ಕಾಲೇಜ್ ಅಂದರೆ ಸಾರ್ವಜನಿಕರಿಂದ ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೆ ಬೇಕಾಗಿರುವಂಥದ್ದು. ಇಲ್ಲಿ ಒಂದು 5 ಎಕರೆ 16 ಸೆನ್ಸ್ ಜಾಗ ಇರುವುದು ಅಂತ ಹೇಳಿದರು. ಈಗಾಗಲೇ ಸರ್ಕಾರಿ ಹಾಸ್ಪಿಟಲ್ಗಳು ಒಂದು ಆಸ್ಪತ್ರೆ ಒಂದು 2 ಎಕರೆಗಿಂತ ಮಿಕ್ಕಿದ ಜಾಗದಲ್ಲಿ ಇಲ್ಲಿದೆ. ನಾವು ನೋಡುವಾಗ ಅದರ ಜೊತೆಗೆ ಈ ಕಾಮಗಾರಿ ಕೂಡ ಆಗುವಾಗ, ಈ ಕಾಮಗಾರಿ ನಮ್ಮ ಈ ಆಸ್ಪತ್ರೆ ಕಾಮಗಾರಿ ಆಗುವಾಗ ಇದ್ದ ಹಾಸ್ಪಿಟಲಲ್ಲಿ ಇದ್ದ ನಮ್ಮ ರೋಗಿಗಳಿಗೆ ಧೂಳು ಬರುವಂಥದ್ದು, ಡಿಸ್ಟರ್ಬ್ ಆಗುವಂಥದ್ದು ಕೂಡ ಆಗ್ಬೋದು. ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಮಾರ್ಗದಲ್ಲಿ ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಕೂಡ ಪುತ್ತೂರಲ್ಲಿ ಸಾಕು ಅಂತ ನನ್ನ ಕೂಡ ಒಂದು ಭಾವನೆ. ಯಾಕಂದರೆ ದೂರದಲ್ಲಿ ಆ ಕೆಲಸ ಆಗ್ತಾ ಇದ್ರೆ ಇಲ್ಲ ಆಸ್ಪತ್ರೆ ಮುಚ್ಚಲಿಕ್ಕೆಲ್ಲ, ಇಲ್ಲಿ ಹೆರಿಗೆ ಮತ್ತು ಮಹಿಳಾ ಆಸ್ಪತ್ರೆ ಮಾಡುವುದಂತ ಶಾಸಕರು ಈಗಾಗಲೇ ಹೇಳಿದ್ದಾರೆ. ಅದು ಆಗ್ಬೋದು ನಮ್ಮೊಂದು ಆಲೋಚನೆ ಅಷ್ಟೇ.
ಧೂಳು ಅಲ್ಲಿ ಮಹಿಳಾ ಕಾಲೇಜಿನಲ್ಲಿ ಧೂಳು ಬರುವ ನೀರು ಅಲ್ಲ, ನಾವಿದ್ದೆವು, ಆ ಕಡೆ ಕೂಡ ಇದ್ದೆವು. ಆ ಕಡೆ ಕೂಡ ಆ ಮಹಿಳಾ ಕಾಲೇಜಿ ಅಲ್ಲಿ ಉಂಟಂತ ಹೇಳುವಾಗ ನಾವು ಅದನ್ನು ನೋಡ್ಬೇಕಾದ ಅಲ್ಲ, ಅದನ್ನು ಕೂಡ ಅದರ ಪ್ರಿನ್ಸಿಪಾಲ್ ಒಂದು ಇವರಿಗೆ ಬೇಕಾದ್ರೆ ಅದಕ್ಕೆ ಬೇಕಾದ ಸಹಕಾರ ಮಾಡಬಹುದಿತ್ತು. ನಾವು ತಟ್ಟನೆ ಅವ್ರು ದುಡ್ಡು ಬಂದಿದೆ ಅಂತ ಹೇಳಿದಕ್ಕೆ ನಾನು ಉದಾಹರಣೆ ಕೊಟ್ಟದಷ್ಟೇ. ಮಾಡಿದ ಆರೋಪ ಅಲ್ಲಿ 40 ಎಕರೆ ಜಾಗ ಇಲ್ಲ, 20 ಎಕರೆ ಮಾತ್ರ ಫಾರೆಸ್ಟ್ ಅಲ್ಲಿ ಇದೆ, 40 ಎಕರೆ ಅಂತ ಹೇಳಿದ್ದಾರೆ. ಅದು ಈಗಾಗಲೇ ಇವತ್ತು ಅದರ ಸರ್ವೆ ಕಾರ್ಯ ನಡೀತಿದೆ. ಎಕ್ಸಾಕ್ಟ್ಲಿ ಎಷ್ಟು ಅಂತ ಇವತ್ತು ಗೊತ್ತಾಗ್ತದೆ. ಆದ ಕಾರಣ ನಾವು ಮೇಳವರೆಗೆ ಮಾಡುವಾಗ 40 ಎಕರೆ RTC ಈಗಾಗಲೇ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ. ಯಾಕೆಂದ್ರೆ 40 ಎಕರೆ ಇದ್ದ ಕಾರಣ ಅದ್ರ ಅಪ್ಲೋಡ್ ಬಂದಂತು. ಇನ್ನು ಅಲ್ಲಿ ಅಳತೆ ಮಾಡುವಾಗ ವ್ಯತ್ಯಾಸ ಇದ್ರೆ ಅದು ಟೆಕ್ನಿಕಲ್ ಅಲ್ಲಿ ಅವ್ರು ನೋಡಿಕೊಳ್ಳಿ. ಅದು ಹೌದೌದು, ಸೇಡಿಯಪ್ಪಲ್ಲಿ ಬೇರೆ ಆದ್ರೂ ಕೂಡ ನಮ್ಮದಕ್ಕೆ ಬೆಂಬಲ ಇದೆ. ಅದಕ್ಕೆ ಬೇಕಾದ 40 ಎಕರೆ ಜಾಗಗಳು ಈಗಾಗಲೇ ಮೀಸಲಾತಿ ಇರಬೇಕಿತ್ತು ಅಂತ ಹೇಳುದು ನಾನು. ಗ್ರಾಮೀಣ ಪ್ರದೇಶಗಳಲ್ಲಿ ಆಗುವಂಥದ್ದು ಎಲ್ಲರಿಗೂ ಸರಿಯಾಗಿ ವ್ಯವಸ್ಥಿತವಾಗಿರುವಂಥದ್ದು. ಯಾಕೆಂದ್ರೆ ಸೇಡಿಯಪ್ಪಿಗೆ ಪುತ್ತೂರಿಂದ ಕೇವಲ ಈಗ ಬಣ್ಣೂರಾಗಿ ಹೋದ್ರೆ 3 ಕಿಲೋಮೀಟರ್ ಅಲ್ಲಿ ತಲುಪುವಂಥದ್ದು ವ್ಯವಸ್ಥೆ. ಮತ್ತೆ ಹೈವೇ ಕೂಡ, ನ್ಯಾಷನಲ್ ಹೈವೇ ಕೂಡ ಅಲ್ಲಿ 1-2 ಕಿಲೋಮೀಟರ್ ಅಲ್ಲಿ ಸಿಗುವಂಥದ್ದು. ಮತ್ತೆ ಕೋಡಿಂಬಾಡಿಯಿಂದ ಉಪ್ಪಿನಂಗಡಿಯಿಂದ ಬರುವಾಗ 1.5 ಕಿಲೋಮೀಟರ್ ಒಳಗೆ ಅದು ಸಿಗುವಂಥದ್ದು. ಈಗ ಒಂದು ಪೂರಕವಾಗಿದೆ. ಸುಳ್ಯದಿಂದ ಬರುವವರು ಕೂಡ ಈಗ ಪುತ್ತೂರಿಗೆ ಬಂದವರಿಗೆ 1.5 ಕಿಲೋಮೀಟರ್ ಜಾಸ್ತಿ ಆಗ್ಲಿಕ್ಕಿಲ್ಲ. ಇಲ್ಲಿಗೆ ಬನ್ನೂರಿಗೆ ಹೋಗಬಹುದು ಗಾಡಿ. ಅವರಿಗೆ ಪುತ್ತೂರಿಗೆ ಬರೋದು ಕೂಡ ಗಾಡಿಯಲ್ಲಿ, ಅಲ್ಲಿ ಕೂಡ ಅದೇ ಗಾಡಿಯಲ್ಲಿ. ಬನ್ನೂರಾಗಿ ನಿಮಗೆ ಕುಂಟಿಯಣ್ಣ ದೇವಸ್ಥಾನದಿಂದ ಕಾಂಪ್ಲಿಕೇಶನ್ ಇಲ್ಲಿ ಇದೆ. ಅದೆಲ್ಲ ಇನ್ನು ಸರಿಯಾಗ್ಬೋದು, ನಮ್ಮ ಆಲೋಚನೆ ಅಷ್ಟೇ. ಇದೆಲ್ಲ ಆಗುವಾಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಬಹುದು. ಸಹಜ ಈಗಾಗಲೇ 40 ಫೀಟಿನ ಮಾರ್ಗ ಕೂಡ ಮಾಡುವುದು ಅಂತ ಆಲೋಚನೆ. ನಮಗೆಲ್ಲ ಮಾಹಿತಿ ಬಂದದ್ದು ಇದು ಪೇಪರ್ ನೋಡಿ. ಈಗ ಮೆಡಿಕಲ್ ಕಾಲೇಜ್ ಆಗ್ಬೇಕಂದ್ರೆ ಈಗ ಹಾಸ್ಪಿಟಲ್ ಆಗಿ ಅಲ್ಲಿ ಭಾಗಿಯಾದ್ರೆ ಇಷ್ಟು ಓದದ್ದು ಕಾಲೇಜಿಗೆ ಬೇಕಾಗಿ ಹೋರಾಟ ಮಾಡಿ. ಹೌದು, ನೀವು ಅಲ್ಲಿ ಖಾಲಿ ಇದನ್ನು ಹಾಸ್ಪಿಟಲ್ ಮಾಡಿ ಅಲ್ಲಿ ನಿಲ್ಲಿಸಿದ್ರೆ ಅದು ಆಗುವ ಚಾನ್ಸಸ್ ಇಲ್ಲ. ಕಾಲೇಜಿ ಬೇಕಾದ್ರೆ ಮೆಡಿಕಲ್ ಆಸ್ಪತ್ರೆ ಬೇಕಾಗಿರುವಂತದ್ದು ಅಂತ ಶಾಸಕರು ತಿಳ್ಕೊಂಡೇ ಇದನ್ನು ಮಾಡಿರುವಂತದ್ದು. ಗೊತ್ತಿಲ್ಲ ಈಗ ಹಾಸ್ಪಿಟಲ್ ಆಗಿದೆ, ಹೌದು. ಈಗ ಇದ್ದವರೊಬ್ಬರು ರಜೆ ಹಾಕಿದ್ದಾರೆ, ಬಟ್ ಬರ್ತಾ ಇದ್ದಾರೆ. ಒಂದು ಸುಳ್ಯದಿಂದ ಇಲ್ಲಿಗೆ ಕೆಲವು ಟೈಮಿಗೆ ಬರ್ತಾರೆ. ಮತ್ತು ಉಪ್ಪಿನಂಗಡಿಯಿಂದ ಅಲ್ಲಿ ಏನಾಗಿದೆ ಅಂದರೆ ಈಗ ಅವರೆಲ್ಲ ರಜೆ ಹಾಕಿದ್ದಾರೆ. ಇಲ್ಲಿ ವಿಷಯ ಏನಂದರೆ ಇಲ್ಲಿ ತುಂಬ ಹೆವಿ ಆಗ್ತದೆ. ಇಲ್ಲಿ 100ಕ್ಕಿಂತ ಜಾಸ್ತಿ ಪ್ರತಿ ತಿಂಗಳು ಹೆರಿಗೆ ಆಗ್ತಿತ್ತು. ಅದು ಅವರಿಗೆ ತುಂಬ ಹೆವಿ ಆಗ್ತದೆ ಡಾಕ್ಟರ್ಗೆ. ಹಾಗೀಗ 2ಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಶಾಸಕರು. 2 ಹೆರಿಗೆ ತಜ್ಞರು ಮತ್ತು 2 ಮಕ್ಕಳ ತಜ್ಞರು. ಅದೀಗ ನಮಗೆ ಸದ್ಯದಲ್ಲಿ ಇಲ್ಲಿಗೆ ಬರ್ತಾರೆ. ಅದು ಬಂದಾಗ ಇಲ್ಲಿ ಸರಿಯಾಗ್ತದೆ. ಈಗೇನೆಂದರೆ ವೆನ್ಲಾಕಿಗೆ ಕಳಿಸುವಂಥ ಏರ್ಪಾಡು, ಯಾರು ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಟೈಮಿಗೆ ಸೀದಾ ವೆನ್ಲಾಕಿಗೆ ಕಳಿಸ್ತಾ ಇದ್ದೇವೆ. ಅದರ ಜವಾಬ್ದಾರಿ ಚಂದದಲ್ಲಿ ನಡೀತಾ ಉಂಟು. ಜನರಿಗೆ ಸ್ವಲ್ಪ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಅದು ಸರಿಯಾಗ್ತದೆ ಸದ್ಯದಲ್ಲಿ. ಈ ನಿಮ್ಮ ಬೇಡಿಕೆ ಗ್ರಾಮೀಣ ಪ್ರದೇಶದಲ್ಲಿ ಆಗಬೇಕು. ಬನ್ನೂರಲ್ಲಿ ಈಗಾಗಲೇ ಅದಕ್ಕೆ ಸ್ಥಳ ನಿಗದಿಪಡಿಸಲಾಗಿದೆ. ಮೆಡಿಕಲ್ ಕಾಲೇಜಿಗೆ ಜಾಗವನ್ನು ಮಾಡುದು ನಿಮ್ಮ ಪಕ್ಷದವರು, ಅದಕ್ಕೆ ಅನುದಾನ ಅನ್ನೋದು ನಿಮ್ಮ ಶಾಸಕರು, ಎಲ್ಲವೂ ಮಾಡಿ ನಿಮ್ಮ ಶಾಸಕರು. ಈಗ ಎಲ್ಲಿ ಕಟ್ಟುದು ಅಂತ ನೀವು ಯಾಕೆ ಕೇಳಬೇಕು? ಅದೆಲ್ಲ ಅಧಿಕಾರಿಗಳು DC ಅವರೇ ತೀರ್ಮಾನ ಮಾಡುವಂಥದ್ದು, ಜಿಲ್ಲಾಧಿಕಾರಿಗಳೇ ತೀರ್ಮಾನ ಮಾಡುವಂತ. ನೀವು ಚರ್ಚೆ ಮಾಡಿ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾವನೆಗಳನ್ನು ನಾವು ಹೇಳ್ಬೋದು ಅಷ್ಟೇ. ಯಾಕೆ ಕೇಳಬೇಕು ಅಂತ ನಾನು ಹೇಳುದು. ಯಾವುದು ಅಲ್ಲ, ಯಾರತ್ರ ಕೇಳಲಿಕ್ಕಿಲ್ಲ. ಅದು ಸರ್ಕಾರ ಮಟ್ಟದಲ್ಲಿ ಶಾಸಕರು ಸೂಚನೆಗಳಲ್ಲಿ ಮಾತಾಡಿರ್ತಾರೆ, ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿದರೆ ಜಿಲ್ಲಾಧಿಕಾರಿಗಳೇ ಫೈನಲ್ ಮಾಡುವಂಥದ್ದು. ಸರ್, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನೇ. ನಂದು ಎಲ್ಲರಿಗೂ ಪರಿಚಯ ಇದೆ. ನಾನು ಇಲ್ಲಿಗೆ ಯಾವ ಪಕ್ಷದ ವತಿಯಿಂದ ಬಂದರೆ ನನ್ನ ಕೆಲವು ಅಭಿಪ್ರಾಯ, ಯಾಕಂದ್ರೆ ನಾನೊಂದು ಇಲ್ಲಿ ವಿಡಿಯೋ ನೋಡುವಾಗ ನನಗೆ ಸ್ವಲ್ಪ ಇದಾಯಿತು. ಕೆಲವರು ಹಡೆ ಇದಿದ್ರು ಇಲ್ಲಿ ಪುತ್ತೂರಲ್ಲಿ ಆಗಬೇಕು. ನಂದು ಒಂದೇ ಕ್ವಶನ್, ಸೇಡಿಯಪ್ಪಲ್ಲಿ ಯಾಕೆ ಆಗುತ್ತೆ? ಯಾಕೆ ಪುತ್ತೂರಲ್ಲಿ ಆಗುತ್ತೆ? ಅವರು ಕೊಟ್ಟ ಕಾರಣ ಒಂದು ಜಾಗದ ವಿಷಯದಲ್ಲಿ ನಾನು ಮಾತಾಡೋದು ನನ್ನ ಫ್ಯೂಚರ್ ಥಿಂಕಿಂಗ್. ಈಗ ಫಾರ್ ಎಕ್ಸಾಂಪಲ್, ಪುತ್ತೂರು ಇಸ್ ಆಲ್ರೆಡಿ ಡೆವಲಪ್ಡ್. ಇಲ್ಲಿ ನಿಮಗೆ ಬೇಕಾದಷ್ಟು ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಆಗಲಿ, ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಆಗಲಿ, ಯಾವುದೇ ಸರಿಯಾದ ವ್ಯವಸ್ಥೆಗಳಿಲ್ಲ. ಆಲ್ರೆಡಿ ಕಂಜೆಸ್ಟ್ ಡೆವಲಪ್ ಆಗಿದೆ. ಸೇಡಿಯಪ್ಪು ಮತ್ತು ಪುತ್ತೂರು ಸೇಡಿಯಪ್ಪು ಇದಿರುವುದು ಉಪ್ಪಿನಂಗಡಿ. ನಮ್ದು ಹುಬ್ಬಳ್ಳಿಯಲ್ಲಿ ವಾಣಿಜ್ಯ ನಗರ, ಧಾರವಾಡ ಡಿಸ್ಟ್ರಿಕ್ಟ್ ಆದ್ರೆ ವಾಣಿಜ್ಯ ನಗರ ಇಸ್ ಉಪ್ಪಿನಂಗಡಿ. ವೆರಿ ಕ್ಲೋಸ್ ಇದೆ ಸೆಂಟ್ರಲ್ ಸೇಡಿಯಪ್. ಈ 1 more ಪ್ಲಸ್ ಬಂದ್ರೆ ನೆಕ್ಸ್ಟ್ ಇದೆ ಯೂನಿವರ್ಸಿಟಿ ಬರ್ತದೆ. ಅದು ಕೂಡ ವೆಟರ್ನರಿ ಯೂನಿವರ್ಸಿಟಿ ಇಲ್ಲಿ ಕೊಯ್ಲಿದೆ. ಸೊ ಇನ್ ಫ್ಯೂಚರ್ ಇದು ಡೆವಲಪ್ ಆದರೆ
ಇನ್ನು ಹಳ್ಳಿ ಈಗ ಒಂದು CDF ಡೆವಲಪ್ ಆದ್ರೆ ತಮಗೆ ಗೊತ್ತಿಲ್ಲ, ನಾನು ಹೇಳುವ ಅವಶ್ಯಕತೆ ಇಲ್ಲ, ನನಗೆ ಅನುಭವ ಇದೆ. ಇಡೀ ಊರೆಲ್ಲ ಡೆವಲಪ್ ಆಗಿದೆ ಆಟೋಮೆಟಿಕ್ ಆಗಿ. ಇವನ ರೈತ ವ್ಯಾಪಿಗಳೇ ಆಗಲಿ, ಇವರಿಗೆ ಬಿಸ್ನೆಸ್ ಮ್ಯಾನ್ಗಾಗಲಿ ಅಥವಾ ಇಂಡಸ್ಟ್ರಿಗಾಗಲಿ ಪ್ರತಿಯೊಂದು ಅಭಿವೃದ್ಧಿಗೊಳಿಸ್ತಾನೆ ಹೋಗ್ತದೆ. ಸೊ ಆಟೋಮೆಟಿಕ್ ಆಗಿ ಇದು ಹೋಗ್ತದೆ. ನಂದು ಚರ್ಚೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ನನ್ನ ಪ್ರಶ್ನೆ ಅಲ್ಲ. ಈಗ ನಾವು ಪುತ್ತೂರಿನ ಎಲ್ಲ ನಾಗರಿಕರು ಒಂದೇ ಆಗಿ ಏನ್ಬೇಕಂದ್ರೆ ನಮಗೆ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು, ಹಾಸ್ಪಿಟ್ಲ್ ಬೇಕು. ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಯಾಕಂದರೆ ಇನ್ನೀಗ ಮುಂದಿನ ಫ್ಯೂಚರಿಗೆ ಪುತ್ತೂರು ಡೆವಲಪ್ಮೆಂಟಿಗೆ ಇದಾಗಲೇಬೇಕು. ಮತ್ತು ಎಲ್ಲ ಹೈವೇಗಳನ್ನು ಈಗಿರುವ ಜಾಗ ಜಾಯಿನ್ ಆಗ್ತದೆ, ಎಲ್ಲರಿಗೆ ಆ್ಯಕ್ಸೆಸ್ ಸಿಗ್ತದೆ, ಬರುವವರಿಗೆ ತುಂಬ ಅನುಕೂಲವಾದಂಥ ಒಂದು ಒಳ್ಳೆಯ ಜಾಗ. ಮತ್ತು ನನ್ನದು ಇನ್ನೊಂದೇನು ಆಲೋಚನೆ ಅಂದರೆ, ಒಂದು ಅಡ್ಮಿಟ್ ಆದ ಪೇಷಂಟು ಇಲ್ಲಿ ಒಂದು ತಿಂಗಳಲ್ಲಿ ಗುಣ ಆಗುವಲ್ಲಿ 15 ದಿನದಲ್ಲಿ ಗುಣ ಆಗ್ತದೆ. ಯಾಕಂದರೆ ಅಲ್ಲಿಯ ಪ್ರಶಾಂತವಾದ ವಾತಾವರಣ, ಅಲ್ಲಿ ಒಂದು ನಿಸರ್ಗದ ಒಂದು ಸೌಂದರ್ಯ ಕೂಡ ಇದೆ, ಅದು ತುಂಬ ಬೆನಿಫಿಟ್ ಆಗ್ತದೆ. ಮತ್ತು ಬಂದು ಹೋಗುವವರಿಗೆ ಇಲ್ಲಿ ಬರುವವರಿಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ. ಬಂದು ಹೋಗೋರು ತುಂಬ ಕಷ್ಟಪಡ್ತಾರೆ, ರಿಕ್ಷಾಗಳು ಬರ್ತದೆ, ಅದು ಸ್ವಲ್ಪ ದೂರ ಸ್ಪ್ರೆಡ್ ಆಗಿ ಅಲ್ಲಿಗೆ ಹೋಗ್ತದೆ. ನಿಜವಾಗಿ ಒಂದು ಒಳ್ಳೆಯ ಜಾಗದಲ್ಲಿ ಆಗುವಂಥ ಒಂದು ಮೆಡಿಕಲ್ ಕಾಲೇಜು. ಇದರಲ್ಲಿ ಯಾವುದೇ ಪಕ್ಷ ಅಥವಾ ರಾಜಕೀಯ ನಿಜವಾಗಿಯೂ ಇಲ್ಲ. ಒಂದು ಪುತ್ತೂರಿನ ಡೆವಲಪ್ಮೆಂಟ್, ಪುತ್ತೂರಿಗೆ ಒಂದು ಎಲ್ಲಿ ಆಗದಂಥ ಒಂದು ತಾಲೂಕಿಗೆ ಸಿಕ್ಕುವಂಥ ಈ ಒಂದು ಯೋಜನೆಯನ್ನು ನಾವೆಲ್ಲರೂ ಸೇರಿ ಅದನ್ನು ಸ್ವೀಕಾರ ಮಾಡಬೇಕು ಮತ್ತು ಇದಕ್ಕೆ ಸಪೋರ್ಟ್ ಕೊಡಬೇಕು. ನಾವು ಇದು ನಿಜವಾಗಿ ಒಂದು ಅತ್ಯುತ್ತಮವಾಗಿ ಆಗ್ತದೆ ಅಂತ ಆಗಲೇಬೇಕು. ಆದರೆ ಹಾಸ್ಪಿಟ್ಲು 300 ಬೆಡ್ ಇದನ್ನು ಮಾಡಿದರೆ ಇದನ್ನು ತೋರಿಸಿ ಕಾಲೇಜಲ್ಲಿ ಮಾಡ್ಬೋದು. ಬಟ್ ಇಲ್ಲಿ ಜಾಗ ಸಾಕಾಗುತ್ತೆ, ಇಲ್ಲಿ ಜಾಗ ಸಾಕಾಗುದಿಲ್ಲ. ಒಂದು ವಿಷಯ, ಈಗ ಅಲ್ಲಿ ಕಾಲೇಜಿನ ವಿಚಾರಕ್ಕೆ ಈಗಾಗಲೇ ಸರ್ಕಾರದ ಅಧಿಕಾರಿಗಳೆಲ್ಲ ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ನನಗೆ ಯಾವಾಗಲೂ ಅವರೊಟ್ಟಿಗೆ ಇದಾಗ್ತಾ ಉಂಟು. ಅಲ್ಲಿಯ ಇಂಜಿನಿಯರ್ ಅಂದರೆ ತಾಂತ್ರಿಕ ಅಧಿಕಾರಿ ಬಂದವರು ಅವರು ಹೇಳಿದ್ದು ಹೇಗೆ ಅಂದರೆ, ಈಗ ಪ್ರಸಕ್ತ ಇದರಲ್ಲಿ 8 ಎಕರೆ ಮಿನಿಮಮ್ ಒಂದು ಹಾಸ್ಪಿಟಲ್ ಮಾಡಬೇಕಿದ್ರೆ ಜಾಗ ಬೇಕಂತೆ. ಅಂದರೆ 300 ಬೆಡ್ನ ಹಾಸ್ಪಿಟಲ್ ಆಗಬೇಕಿದ್ರೆ 8 ಎಕರೆ ಮಿನಿಮಮ್. ಕಾಲೇಜ್ ಆಗಬೇಕಿದ್ರೆ ಉಳಿದ ಜಾಗ, ಹಾಸ್ಪಿಟಲ್ ಮತ್ತು ಕಾಲೇಜ್ ಸೇರಿ ಆಗುವಾಗ 40 ಎಕರೆ ಅಂತೇಳಿ ಅವರು ಹೇಳ್ತಾ ಇರೋದು. ಈಗ ಇಲ್ಲಿ ಇರುವುದು 5 ಎಕರೆ, 8 ಎಕರೆಗೆ ಜಾಸ್ತಿ ಮಾಡಿದ ಕಾರಣ ಯಾಕಂದರೆ ಪಾರ್ಕಿಂಗ್ ಅದು ಇದೆಲ್ಲ ಬೇಕು ಅಂತೇಳಿ. ಮತ್ತು ಈಗ ವಾಹನಗಳು ಸರಾಗವಾಗಿ ಹೋಗುವಾಗಿರ್ಬೇಕಲ್ಲ ಆಸ್ಪತ್ರೆ ಅಂದರೆ, ಆ್ಯಂಬುಲೆನ್ಸ್ ಇಂಥದ್ದೆಲ್ಲ. ನೀವು ಪೇಟೆಯ ಸಪುರ ಮಾರ್ಗದ ಒಳಗೆ ಅದನ್ನು ಹಾಕಿಟ್ರೆ ಸರಾಗವಾಗಿ ಹೋಗುವುದು ಹೇಗೆ? ಇದೀಗ ಯಾವುದೇ ಪಕ್ಷ ಅಥವಾ ಇದರ ಪರ ಅಥವಾ ವಿರೋಧವಾಗಿ ನಾನು ಮಾತಾಡೋದಲ್ಲ. ಅಲ್ಲಿ CDFನಲ್ಲಿ ಯಾಕೆ ಆಗಬೇಕು ಅಂತ ಹೇಳೋದಕ್ಕೆ ಒಂದೊಂದು ಪೂರಕ ವಿಷಯಗಳನ್ನು ಹೇಳ್ತಾ ಇದ್ರು. ಈಗಾಗಲೇ ಅಧಿಕಾರಿಗಳಲ್ಲಿ ಬಂದಿದ್ದಾರೆ, 3-4 ಸಲ ಆಯಿತು. ಅಲ್ಲಿ ಅದಕ್ಕೆ ಸಾಯಿಲ್ ಟೆಸ್ಟ್, ಡ್ರಿಲ್ಲಿಂಗ್ ಮಾಡಿದ್ದಾರೆ 4 ಜಾಗದಲ್ಲಿ. ಮತ್ತು ಅದರ ಕಂಪ್ಲೀಟ್ ಸರ್ವೆ, ಡ್ರೋನ್ ಸರ್ವೆ ಮಾಡಿ, ಸ್ಕೆಚ್ ಮಾಡಿ, ಏನು ಆರ್ಕಿಟೆಕ್ಟ್ ಡಿಸೈನ್ ಮಾಡಿ ಸರ್ಕಾರಕ್ಕೆ ಹೋಗಿ ಅಪ್ರೂವ್ ಆಗಿದೆ. ಅದರ ನಂತರ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಅದಕ್ಕೆ ಎಷ್ಟು ದುಡ್ಡು ಬೇಕು ಅಂತೇಳಿ ಹೇಳಿ ಒಂದು ಪ್ಲ್ಯಾನಿಂಗ್ ಮಾಡಿ ಈಗ ಸ್ಯಾಂಕ್ಷನ್ ಆಗಿರೋದು. ಈಗ ಆಸ್ಪತ್ರೆ ಅಲ್ಲಿ ಬರುವುದರಿಂದ ಆಗುವ ಲಾಭ ಏನಂದರೆ, ಎಲ್ಲ ಸುತ್ತಮುತ್ತದ ಊರಿನವರಿಗೆ ಎಲ್ಲವೂ ಅದು ಕನ್ವೀನಿಯೆಂಟ್ ಆಗ್ತದೆ. ನ್ಯಾಷನಲ್ ಹೈವೇ ಎಂದಾಗಲಿ, ಈಗ ಸುಳ್ಯದಿಂದ ಬರುವವರಿಗಾಗಲಿ, ಶಿರಾಡಿ ಅಥವಾ ಚಾರ್ಮಾಡಿ ಘಾಟಿಯಿಂದ ಬರುವವರಿಗಾಗಲಿ ಎಲ್ಲರಿಗೂ ಸಹ ಅದು ಒಂದು ಸೆಂಟರ್ ಜಾಗ ಆಗ್ತದೆ. ಯಾಕಂದರೆ ಅಲ್ಲಿಗೆ ರೋಡ್ ಎಕ್ಸೆಸ್ ಉಪ್ಪಿನಂಗಡಿ ಸೈಡಿಂದ ಇದೆ, ಪೆರ್ನೆ ಸೈಡಿಂದ ಇದೆ, ಪುತ್ತೂರು ಬನ್ನೂರಿಂದ ಇದೆ, ಮತ್ತು ಮಾಮೂಲು ಪುತ್ತೂರು ಉಪ್ಪಿನಂಗಡಿ ರೋಡ್ ಇದೆ. ಅದು ಪುತ್ತೂರು ಉಪ್ಪಿನಂಗಡಿ ರೋಡಿಗೆ ಅದು ಕನೆಕ್ಷನ್ 2-3 ಕಡೆಯಿಂದ ಇದೆ. ಕೇಪಳದಿಂದ ಒಂದು ಒಳಗೆ ಹೋಗ್ಬೋದು, ಅಥವಾ ಮಾಮೂಲು ಮೂರದಿಂದಾಗಿ ಕೆದಿಲ ಮಾರ್ಗ ಆಗಿ ಬರ್ಬೋದು. ಬೇರೆ ಬೇರೆ ರೀತಿಯ ಕನೆಕ್ಷನ್ ಇರುವಂತಹ ಒಂದು ಮುಖ್ಯ ಪ್ರದೇಶ ಅದು. ಆದ ಕಾರಣ ಆಸ್ಪತ್ರೆಯನ್ನು ಸಹ ಅಲ್ಲಿ ಮಾಡುವುದರಿಂದ ಇಲ್ಲಿ ಈಗ ಅಲ್ಲಿ ಆಸ್ಪತ್ರೆ ಮಾಡಿದ ಕೂಡಲೇ ಇದರನ್ನು ಬಾಗಿಲು ಹಾಕುವುದಿಲ್ಲ, ಇದು ಇದ್ದ ಹಾಗೆ ನಡೀತದೆ. ಈಗ ಪೇಷಂಟ್ಗಳಲ್ಲಿ ಬೇರೆ ಬೇರೆ ಥರ ಇರ್ತದೆ. ತುರ್ತು ಇದರವರು, ಮತ್ತು 4-5 ದಿನ ನಿಲ್ಲುವಂಥವರು, ಈ ಥರ ಬೇರೆ ಬೇರೆ. ಮತ್ತು ಪೇಷಂಟ್ಗಳು ಪುತ್ತೂರು ಪೇಟೆಯ ಒಳಗಿನವರು ಇಲ್ಲಿಗೆ ಬರುವುದಲ್ಲ. ಪುತ್ತೂರು ಪೇಟೆಯ ಒಳಗಿನ 5% ಪೇಷಂಟ್ ಬಂದ್ದಾರೆ, 95% ಪೇಷಂಟ್ಸ್ ಬರುವುದು ಈಗ ಈ ಆಸ್ಪತ್ರೆಗೆ ಸಹ ಹೊರಗಿನಿಂದ. ಆವಾಗ ನಾವು ನಡುಪೇಟೆಯಲ್ಲಿ ಮಾಡುವ ಅಗತ್ಯ ಏನು? ಅಲ್ಲಿ ಮಾಡಿದರೆ ಎಲ್ಲರಿಗೂ ಒಳ್ಳೇದಲ್ವಾ? ಅದಕ್ಕೆ ಹೌದು, ಸೌಕರ್ಯ ಹೋಗ್ತೇನೆ, ಸೌಕರ್ಯ ಸರಿ, ಸೌಕರ್ಯ ನಿಧಾನವಾಗಿ ಅಲ್ಲಿಗೆ ಜನ ಬರುವಾಗ ಸೌಕರ್ಯವು ಸಹ ಒಟ್ಟಿಗೆ ಬರುವುದಿಲ್ವಾ? ಡೆವಲಪ್ ಆಗಿ ಈಗ ನೋಡಿ, ಈಗ ಕೋರ್ಟ್ ಅಲ್ಲಿ ಡೆವಲಪ್ ಆದ್ರೂ ಕೋರ್ಟಿಗೆ ಈಗ ಸೌಕರ್ಯ ಇಲ್ಲ, ಆದ್ರೆ ಇನ್ನು ನಿಧಾನವಾಗಿ ಅಲ್ಲಿ ಕ್ಯಾಂಟೀನು, ಹೋಟ್ಲು, ಜೆರಾಕ್ಸ್ ಅಂಗಡಿ ಎಲ್ಲವೂ ಶುರುವಾಗ್ತದೆ, ಆ ಊರು ಡೆವಲಪ್ ಆಗ್ತದೆ. ಸುದ್ದಿ ಚಾನಲ್
ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.